ಕಾರ್ಕಳ ನಗರದ ಒಳಚರಂಡಿ ಕಾಮಗಾರಿ ಪೂರ್ಣಗೊಂಡು ಹಲವು ದಶಕಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂಬ ನಿರೀಕ್ಷೆಯಲ್ಲಿದ್ದ ನಗರವಾಸಿಗಳು ಇದೀಗ ಗುತ್ತಿಗೆದಾರರ ಅಸಮರ್ಪಕ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳಿಂದ ಬೇಸತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ। ಯುಜಿಡಿ ಯೋಜನೆಗೆ ರಾಜ್ಯ ಸರ್ಕಾರದಿಂದ 13 ಕೋಟಿ ರೂಪಾಯಿ ಮಂಜೂರಾಗಿದ್ದು ಮಾರ್ಚ್ 5ರಂದು ಶಾಸಕ ಸುನಿಲ್ ಕುಮಾರ್ ಅವರು ಶಿಲಾನ್ಯಾಸ ನೆರವೇರಿಸಿದರು। ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಸ್ತುವಾರಿಯಲ್ಲಿ ಕಾಮಗಾರಿ ನಡೀತಾ ಇದ್ದು ಶುಭಲಕ್ಷ್ಮಿ ಕನ್ಸ್ಟ್ರಕ್ಷನ್ಸ್ನ ನಂದಕುಮಾರ್ ಅವರು ಗುತ್ತಿಗೆಯನ್ನು ಪಡೆದಿದ್ರು। ಲಾಕ್ಡೌನ್ ಸಡಿಲಿಕೆ ಬಳಿಕ ಕಾಮಗಾರಿ ಮತ್ತೆ ಆರಂಭವಾಗಿದ್ರು। ಕಾಮಗಾರಿ ಸಮರ್ಪಕವಾಗಿ ಸಾಗ್ತಾ ಇಲ್ಲ। ಕಾಮಗಾರಿ ಪ್ರಾರಂಭವಾದ ದಿನದಿಂದ ಒಂದು ರೀತಿಯಲ್ಲಿ ಸ್ಥಳೀಯರಿಂದ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ। ಮಳೆಗಾಲ ಆರಂಭ ಆಗಿದ್ದು ಅದಕ್ಕೂ ಮುನ್ನ ಒಳಚರಂಡಿ ಕಾಮಗಾರಿ ಪೂರ್ಣವಾಗದೇ ಇದ್ದಲ್ಲಿ ನಗರದೆಲ್ಲೆಡೆ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾಗುವಂತಹ ಸಂಭವವಿದೆ। ಅಲ್ಲದೆ ಮಲಿನ ನೀರು ಕುಡಿಯುವ ನೀರಿನ ಬಾವಿಗೆ ಹರಿಯುವಂತಹ ಸಾಧ್ಯತೆಯೂ ಇದೆ। ಬಹುನಿರೀಕ್ಷಿತ ಒಳಚರಂಡಿ ಕಾಮಗಾರಿ ಸಮರ್ಪಕವಾಗಿ ವೇಗವಾಗಿ ನಡೆಯಲಿ ಅಂತ ಕಾರ್ಕಳದ ಜನತೆ ಆಶಿಸ್ತಾ ಇದ್ದಾರೆ।